ವಾರ್ತೆದ ವಿವರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ನಿಮಿ ಉಚ್ಚೆಯ ಬೊಕ್ಕ ಕುಡ್ಲಾ ದಸರಾ ಶನಿವಾರ ಸುರುವಾಂಡ್ ನಮ್ಮ ದಸರಾ ನಮ್ಮ ಸುರಕ್ಷೆ ಘೋಷಣೆ ದಡಿಟ್ಟು ನಡಪುನ ಮಂಗಳೂರು ದಸರನು ಕೋವಿಡ್ ವಾರಿಯರ್ ಎನ್ಆರ್ಐ ಫಾರಂ ಮಾಜಿ ಒತ್ತುಗೂರ್ ಕಾರ್ದಿ ಡಾಕ್ಟರ್ ಆರತಿ ಕೃಷ್ಣ ಉದಿಪನ ಮಲ್ತೆರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವರ್ಷಲ ಮಾರ್ನಿಮಿ ಉಚ್ಚೆಯ ಮಂಗಳೂರು ದಸರಾದ ಒಟ್ಟುಗು ಬಾರಿ ಗಡ್ದಡು ನಡತೊಂದಿತ್ತದು ಈ ಸರ್ತಿ ಕೊರೋನಾ ಮಾರಿ ಸೀಕದ ಸರಕಾರಿ ಮಾರ್ಗಸೂಚಿದಂಚ ಸಂಪ್ರದಾಯನು ಪಾಲಿತೊಂದು ಉತ್ಸವ ನಡತೊಂದುಂಡು ನಮ್ಮ ದಸರಾ ನಮ್ಮ ಸುರಕ್ಷೆ ಪನ್ಪುನ ಘೋಷಣೆದ ಒಟ್ಟುಗು ನಡಪುನ ಉಚ್ಚೆಯಡು ಶನಿವಾರ ಉದಿಪನಗೂ ಅಟ್ಟಣೆ ಆದಿತ್ತಂಡ ಕಾಂಡೆ ಗುರು ಪ್ರಾರ್ಥನೆ ಪುಣ್ಯಾಹ ಹೋಮ ಕಲಶ ಪ್ರತಿಷ್ಠೆ ಆದು ನವದುರ್ಗೆ ಬೊಕ್ಕ ಶಾರದಾ ಮೂರ್ತಿನ ಪ್ರತಿಷ್ಠೆ ಮಲ್ತೆರ ಕೊರೋನಾ ಕೋವಿಡ್ ವಾರಿಯರ್ ಎನ್ಆರ್ಐ ಫಾರಂ ಮಾಜಿ ಒತ್ತುಗೂರ್ ಕಾರ್ದಿ ಡಾಕ್ಟರ್ ಆರತಿ ಕೃಷ್ಣ ಮಾರ್ನಿಮಿ ಉಚ್ಚೆಯ ಮಂಗಳೂರು ದಸರನು ಉದಿಪನ ಮಲ್ತದ ಎಡ್ಡೆಪು ಬೈಕೇರ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಒತ್ತುಗುರ್ಕಾರ್ಯರು ರಾಘವೇಂದ್ರ ಕೋಳೂರು ಕಾರ್ಯಂತರ ಬಿ ಮಾಧವ ಸುವರ್ಣ ಕೋಶಾಧಿಕಾರಿ ಪದ್ಮರಾಜ್ ಆರ್ ಆಡಳಿತ ಮಂಡಳಿ ಸದಸ್ಯರಾಯನ ಬಿ.ಕೆ. ತಾರನಾಥ್ ರವಿಶಂಕರ್ ಮಿಜಾರ್ ಕೆ. ಮಹೇಶ್ ಚಂದ್ರ ಶ್ರೀಮತಿ ಉರ್ಮಿಳಾ ರಮೇಶ್ ಎಂ ಶೇಖರ ಪೂಜಾರಿ ಬೊಕ್ಕ ಡಾಕ್ಟರ್ ಬಿ.ಜಿ. ಸುವರ್ಣ ಡಿಡಿ ಕಟ್ಟೆಮಾರ್ ಡಾಕ್ಟರ್ ಅನುಸೂಯ ಸಾಲ್ಯಾನ್ ರಾಧಾಕೃಷ್ಣ ಇಂಚ ಅಭಿವೃದ್ಧಿ ಸಮಿತಿದ ಸದಸ್ಯರು ಭಕ್ತರು ಪಾಲ್ದೆತ್ತೊಂಡೆರ ಅಕ್ಟೋಬರ್ 24 ಚಂಡಿಕಾ ಹೋಮ ಪಗಿಲ್ ಉತ್ಸವ 25 ಶತಭೊಂಡಾಭಿಷೇಕ 26 ನವದುರ್ಗೆ ಬೊಕ್ಕ ಶಾರದಾ ಮೂರ್ತಿಲಿನ ಗಂಗಾವತಾರಣ ಕಾರಂಜಿ ಕೇದುಟು ನೀರುಗು ಬುಡುಪುನ ಕಾರ್ಯಕ್ರಮ ಮಾತ ಅಟ್ಟಣೆ ಆತಂಡ ಕೊರೋನಾ ಸೀಕಡದವರ ಬಂದಾದಿತ್ತಿನ ನೀಂದುನ ಕೆದು ಸರ್ಕಾರಿ ಮಾರ್ಗಸೂಚದಂಚ ನೀಂದೆರೆಗು ಚಾಲನೆ ತೆಗೆದನ ಕುಡ್ಲದ ಸೆಂಟ್ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಲಿನ ನೀಂದುನ ಕೆದುಟು ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಶನಿವಾರ ಚಾಲನೆ ಕೊರಿಯರ ಕೊರೋನಾ ಸೀಕಡದವರ ನೀಂದುನ ಪಂತೊಳಿಗು ಅಭ್ಯಾಸ ಮಲ್ಪುನಕ್ಲೆಗು ನೀಂದುನ ಕೆದು ಬಂದ ಆದು 7 ತಿಂಗಳಾಂಡು ಎತ್ತೆ ಸರ್ಕಾರಿ ಮಾರ್ಗಸೂಚಿದಂಚ ನೀಂದುನ ಕೆದುಕ್ಲಿಗು ಚಾಲನೆ ತೆಗೆದುಂಡು ಕುಡ್ಲದ ಸೈಂಟ್ ಅಲೋಷಿಯಸ್ ಬರವು ಸಂಸ್ಥೆಲೆಡು ಉಪ್ಪುನ ಚಿತ್ತನ ನೀಂದುನ ಕೆದುಕು ಶನಿವಾರ ಸಂಸ್ಥೆಲಿನ ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಕೂಡ ಚಾಲನೆ ಕೊರಿಯರು ಇತ್ತೆ ಪಂತೊಡು ಪಾಲ್ದೆತೊನಕ್ಲಿಗು ಮಾತ್ರೆ ಪಾಲ್ದೆತೊನೆರೆ ಅವಕಾಶ ಮಲ್ತು ಕೊರ್ತೆರು ವಿಎನ್ ಅಕ್ವಾ ಸೆಂಟರ್ ಈ ನೀಂದುನ ಕೆದುನು ತೂವೊಂದುಂಡು In the Bible we have got something which says the grain of wheat, unless it falls into the ground and dies, it will not give new life. It's true. Just like a seed that falls and then dies, and then only from that comes something new. We have gone through a process of death. A process of death because everybody got dejected, depressed, and as Mr. Nandagopal already said it, he used the word hope. And hope is the one that is going to keep us together. I like the name of our club center here, We One. You need to say, I don't know what sense they used it, but definitely we are all one. And that oneness is something that has to come across with unity, all of us coming together, to revive this world. Denzil Lobo, Praveen Martis, Vincent, Dr. Nagendra Naik, Tarabeti Korpuna Lokaraj, V.S. Naveen, ರೂಪಾ ಪ್ರಭು ಪಾಲ್ಗೊಳ್ಳುತ್ತಿದ್ದರು. ಉಳ್ಳಾಲ ನಗರ ಪ್ರದೇಶದ ಜನಕ್ಲಿಗೆ ಶುದ್ಧ ಪರ್ಪುನ ನೀರು ಒದಗಾವನಾ ಯೋಜನೆದ ಉದ್ದೇಶಡು 80 ಲಕ್ಷ ರೂಪಾಯಿ ಖರ್ಚು 10 ಡಿಜಿಟಲ್ ವಾಟರ್ ಕಿಯೋಸ್ಕ್ ಸುರು ಮಲ್ಪರೆ ಇದ್ದದು ಸುರೂಕು ಮಾಸ್ತಿ ಕಟ್ಟಡ 5 ಘಟಕಗೂ ಚಾಲನೆ ಕೊರ್ಪುಣಂದು ಶಾಸಕರು ಯುಟಿ ಖಾದರ್ ತೆರಿಪಾದರ.
ಉಳ್ಳಾಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಸುದ್ದಿಕೋಟಡು ಪಾತಿರ್ದು ಉಳ್ಳಾಲ ನಗರ ಪ್ರದೇಶದ ಜನಕಳಿಗೂ ಶುದ್ಧ ಪರ್ಪುನ ನೀರು ಒದಗಾವನ ಯೋಜನೆದ ಉದ್ದೇಶಡು 8 ಲಕ್ಷ ರೂಪಾಯಿ ಖರ್ಚಿಡು 10 ಡಿಜಿಟಲ್ ವಾಟರ್ ಕಿಯೋಸ್ಕ್ ಸುರು ಮಲ್ಪುಂಡು ಸುರುಕು 5 ಘಟಕಗಳು ಉಳ್ಳಾಲದ ಮಾಸ್ತಿ ಕಟ್ಟಡ ಚಾಲನೆ ಕೊರ್ಪುಂಡು ಸಿದ್ದರಾಮಯ್ಯರ್ನ ದುಂಬಾಳ್ತಿದ ಸರ್ಕಾರದ ಪೊರ್ತುಡು ತಾನು ಆರೋಗ್ಯ ಮಂತ್ರಿ ಆದಿತ್ತಿದ್ದು ಉಳ್ಳಾಲ ನಗರಸಭೆತ ಬುಳೆಚಿಲ್ಗ್ 25 ಕೋಟಿ ರೂಪಾಯಿ ಬಿಡುಗಡೆ ಮಲ್ತದಿತ್ತಿದ್ದು ಈ ನಿಧಿ ತಡಿಟ್ಟು ಇನ್ನೂಡಿ ಸಂಸ್ಥೆದ ಜತೆ ಸೇರಿಗೆಡು 8 ಲಕ್ಷ ರೂಪಾಯಿ ಖರ್ಚಿಡು 10 ಘಟಕ ತಯಾರಾತನೆಂದು ಪಂಡಿರು 5 ಘಟಕ ಉದಿಪನ ಅವೊಂದುಂಡು 10 ರೂಪಾಯಿ 20 ಲೀಟರ್ ನೀರು ಕಾರ್ಡ್ ಅತ್ತಂಡ ಕಾಯಿನ್ ಪಾಡ್ದು ನೀರು ಪಡೆವಲಿಂದು ಯುಟಿ ಖಾದರ್ ಪಂಡಿರು. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ನಾವಿವತ್ತು ಹೊಸತೊಂದು ಟೆಕ್ನಾಲಜಿ ಮುಖಾಂತರ CDI ಟೆಕ್ನಾಲಜಿ ಮುಖಾಂತರ ಪ್ಯೂರಿಫೈಡ್ ವಾಟರ್ ಸಿಸ್ಟಮ್ ನಾವಿವತ್ತು ಉಳ್ಳಾಲ ನಗರಸಭೆಯಲ್ಲಿ ನಾವಿವತ್ತು ಅಳವಡಿಸ್ತಾ ಇದ್ದೇವೆ. ಇದು ಬಹುಶಃ ನಾನು ಹಿಂದೆ ಆರೋಗ್ಯ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ 25 ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ನಗರ ಉತ್ಥಾನದಲ್ಲಿ ಬಿಡುಗಡೆ ಮಾಡಿದೆವು. ಆ ನಗರ ಉತ್ಥಾನ ಯೋಜನೆ ಅಡಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಕೂಡ ಒಂದು ಪ್ಲ್ಯಾನ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯ ಒಂದು ಪ್ಯೂರಿಫೈಡ್ ವಾಟರ್ ಎಲ್ಲಿ ಅದು ಸ್ಥಾಪನೆ ಆಗಿದ್ದರೆ ಅದು ಪ್ರಪ್ರಥಮವಾಗಿ ಉಳ್ಳಾಲದ ನಗರಸಭೆ ವ್ಯಾಪ್ತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ನಾನು ಇವತ್ತು ಪಡ್ತೇನೆ. ಎಲ್ಲಿಯೂ ಕೂಡ ಆಗಲಿಲ್ಲ. ಕೆಲವು ದಿನ ಬುಡಂದೆ ಬತ್ತಿನ ಬರ್ಸೋಡ್ದವ್ರ ಬೆನ್ನಿದಕ್ಲಿನ ಬುಳೆಕ್ ಬಾರಿ ನಷ್ಟ ಉಂಡಾತಂಡ. ಕೇಯಿ ಕೊಯ್ಯರೆ ಆನಗನೆ ಬಾರಿ ಬರ್ಸ ಬತ್ತದು ಕಂಡ ಇಡೀ ನೀರ್ ದಿಂಜಿದ್ ಕೇಯಿ ಹಾಳಾತಂಡ. ಕೊಯ್ದು ಪಾಡ್ನಕ್ಲಿನ ಕೇಯಿ ಕಂಡುಡೆ ವರಿದಿನಲ್ಲ ಉಂಡು. ಬೆನ್ನಿದಕ್ಲು ಈ ಸರ್ತಿ ಬಾರಿ ನಷ್ಟ ಎದುರಿಸಾವಡಾದು ಬೈದನ. ಈ ಸರ್ತಿದ ಹವಾಮಾನ ಕರಿನ ಪಾಕ ವರ್ಷುಲಿಡ್ದು ಇಜ್ಜಂದನ ಹವಾಮಾನ ಅದು ಪೋತುಡು ಬೋಡನಗ ಬರ್ಸ ಇಜ್ಜಿ ಏಪ ಬೊರ್ಚ ಅಂಚಿನ ಪೊರ್ತುಡು ಮಾರಿ ಬರ್ಸ ಬೈದಡು ಬೆನ್ನಿದಕ್ಲು ಕಂಗಾಲಾತಿರು. ಕೈ ಕುಯ್ಯರ ಆನಗನೆ ಬುಡಂದೆ ಬರ್ಸ ಬೈದಡು ಕಂಡ ಇಡೀ ನೀರು ದಿಂಜಿದು ಕೈ ಮಾತ ಹಾಳಾತಂಡು. ಕೊರೋನಾ ಸೀಕರದವರ ಬೇಲೆದಂತೆ ಇತ್ತಿನ ಪಾಕ ಜನ ಪಡಿಲ್ ಬೂರ್ದನ ಕಂಡುಡು ಬೆನ್ನಿ ಸಾಗೋಲಿ ಮಲ್ತದಿರು ಅಂಡ ರೈತರಿಗೆ ಬಾರಿ ನಷ್ಟ ಆತಂಡು. ಲಾಭ ಇಚ್ಚಂದೆ ಪೋತುಂಡು. 3 ದಿನದ ಆರೆಂಜ್ ಅಲರ್ಟ್ 2 ದಿನದ ರೆಡ್ ಅಲರ್ಟ್ ಬಾರಿ ಬರ್ಸ ಬೊಲ್ಲ ಎಂದಿಡ್ದು ಒಡಿಪು ಜಿಲ್ಲೆದ ರೈತರಿಗೆ ಪುದೆತ್ತ ಮಿತ್ತು ಪುದೆ ಬೂರ್ನಂಚ ಆತಂಡು. ಮುಂಗಾರು ಬರ್ಸುಗು ಬಂಗಾರು ಬುಳೆದೆಪ್ಪು ನೆಟ್ಟಿತ್ತಿರು ಕೊಯ್ಯರ ತಯಾರಾಯಿನ ಬುಳೆ ಕೆಸರು ನೀರಿಡು ತರದು ಪೋತುಂಡು. ನೀರಿಡು ಮುರ್ಕುದು ಕುರಲ್ ಮುಂಗೆ ಬರುಂದುಂಡು. ಈ ವರ್ಷ ನಮ್ಮದು ಬೇಸಾಯದ ಪರಿಸ್ಥಿತಿ ನೋಡಿ ಇಡೀ ನಮ್ಮ ಕರಾವಳಿಗೆ ಈ ಥರ ಆಗಿದೆ. ನನಗೊಬ್ಬನಿಗಲ್ಲ ನೋಡಿ ಗದ್ದೆ ಕೊಯ್ಲಿಕ್ಕೆ ರೆಡಿ ಆಗಿದೆ. 5 ತಿಂಗಳಾಯಿತು, ಅಂದರೆ 150 ದಿವಸ ಆಯಿತು ನಾನು ಬಿತ್ತನೆ ಮಾಡಿ. ಯಾಕೆ 140ರಿಂದ ಇಲಾಖೆ ಪ್ರಕಾರ 150 ದಿವಸ ತೆಗಿಬೇಕು ಭತ್ತ. ನೋಡಿ ಈಗ ಪುನಃ ಮೊಳಕೆ ಬರ್ತಾಯಿದೆ, ಭತ್ತ ಮೊಳಕೆ ಬರ್ತಾಯಿದೆ, ಹುಲ್ಲು ಹಸಿ ಇದೆ. ಯಾಕಂದರೆ ಮಳೆಯಿಂದ ಹುಲ್ಲು ಒಣಗಲಿಲ್ಲ. ನಾವು ಸ್ವಲ್ಪ ಬೇಸಾಯದವರು ಬೇಸಾಯ ಮಾಡ್ತೇನೆ. ಒಂದು 4 ದನ ಉಂಟು, ನಮಗೆ ಸ್ವಲ್ಪ ತೋಟ ಉಂಟು, ತೆಂಗಿನ ಮರ ಉಂಟು, ಗದ್ದೆ ಉಂಟು. ನಮಗೆ ಗೊಬ್ಬರ ಬೇಕು, ಅದಕ್ಕೋಸ್ಕರ ಸಾಕ್ತೇನೆ. ನಮಗೆ ಗೊಬ್ಬರ ಬೇಕಾದರೆ ಅವುಗಳಿಗೆ ಹುಲ್ಲು ಬೇಕು ದನ ಸಾಕಲಿಕ್ಕೆ. ನೋಡಿ ಈ ವರ್ಷ ಹುಲ್ಲು ಸಿಗುವುದಿಲ್ಲ. ನಡ್ದು 145 150 ದಿನದ ಉಲಾಯಿ ಕೈ ಕೊಯ್ಯೋಡು ಜಿಲ್ಲೆದ ಹೆಚ್ಚಿನ ಕಂಡೊಲೆಡು ಬುಳೆಕ್ 145 ದಿನ ಕರೆದುಂಡು ಅಂಡ ಕೊಯ್ಯರ ಬರ್ಸ ಬುಡ್ತುಜೆ ಬರ್ಸ ಕಮ್ಮಿ ಅಂಡಲ ಬಾರ್ದ ಗುಣಮಟ್ಟ ಎಡ್ಡೆ ಉಪ್ಪುಚಿಂದು ರೈತರು ಬಂತಿರು. ಬೆನ್ನಿದಾರು ಜೋರೋಮ್ ಅಂದ್ರದೆ ಈ ಬಗೆಟ್ ಅಭಿಪ್ರಾಯ ತಿರಿಪಾದಿರು. 36,000 ಹೆಕ್ಟೇರ್ ಕಂಡುಡು ಬುಳೆ ಮಲ್ತಿದಿರು. ಒಂದು ಉದ್ದೇಶ ಮೀರ್ದನ ಸಾಧನೆ ಆಂಡದಾನೆ ಪ್ರಯೋಜನ ನಷ್ಟ ಉಂಡಾತಂಡು. ಪಾಯ ಆದು ಪೊಟ್ಟೆ ದಿಂಜರೆ ಅನಗ ಬರ್ಸ ಜೋರಾದು ಬಾರು ದಡ್ಡ ಐನಲ ಉಂಡು. ಇತ್ತೆ ಕುರಲು ತರೆದಿರ್ತದು ಉಂತುನಗ ಭಾರಿ ಬರ್ಸದ ನೀರಿಗ್ ತಾಂಗೊನೆರೆ ತೀರಂದೆ ಕೀ ಜೇದಿಂಡು ಇಂಚಾಂಡ ಕೊಯ್ಯರೆ ಕಷ್ಟ ಬಾರು ತಾಳುನಿ ಹೆಚ್ಚ ಸರಿಯಾದ ಬುಳೆದಂಚಿತನ ಕೀಲ ಬರ್ಸುಗು ಅಡ್ಡ ಬೂರ್ದುಡು. ಕೊಯ್ಯನ್ ನಕ್ಲಿನ ಸಮಸ್ಯೆ ಇಂಚಾಂಡ ಕೊಯ್ ನಕ್ಲಿನ ಸಮಸ್ಯೆ ಅವಿಡ್ದಲ ಮಲ್ಲ ಕೊಯ್ಂಡಲ ಬರ್ಸುಡ್ದಾವರ ಕೀ ಕಂಡುಡೆ ನೀರಿಡು ಒರಿದಡು. ಕೊರೋನಾ ಕಷ್ಟುಡ್ದಾವರ ವಾವ ಊರುಡು ಇತ್ತನಕ್ಲಿಗ್ ತನ್ಕುಲನ ಊರುಗು ಬತ್ತದು ಬೆನ್ನಿ ಸಾಗೋಲಿ ಮಲ್ತಂಡ ಕೊರೋನಾಲ ಮುನಿಡು ಬರ್ಸಲ ಮುನಿದಿಡು. ಮುಡಿ
ಒಡಿಪು ಪರಿಸರಡು ಕೆಂಪು ಮಣ್ಣು ಗಣಿಗಾರಿಕೆ ಅಕ್ರಮವಾದ ನಡೆತೊಂದುಂಡು ಇದಂದೇ ಬಗೆಟ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯಂತರ ವಿಜಯ ಭಾಸ್ಕರ್ ದುಂಬಾಳ್ತೆಡ್ ಸರ್ಕಾರ ತನಿಖೆ ಮಲ್ಪಡುವುದು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಒತ್ತಾಯ ಮಲ್ತಿದ್ದಾರೆ. ಕೊಡ್ಲದ ಕಾಂಗ್ರೆಸ್ ಭವನಡು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಸುದ್ದಿ ಕೊಟ್ಟಡು ಪಾತಿರ್ದು ಮುಡಿಪು ಪರಿಸರಡು ಕೆಂಪು ಮಣ್ಣು ಗಣಿಗಾರಿಕೆ ಅಕ್ರಮವಾದ ನಡಪಾಂದುಲ್ಲೇರು ಏನೇನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯಂತಿರು ವಿಜಯ್ ಭಾಸ್ಕರ್ ದುಂಬಾಳ್ತಿಡು ತನಿಖೆ ಮಲ್ಪಡು ನಕಲು ದಾಖಲೆದಿ ಒಂದು ಅಕ್ರಮ ಕೆಂಪು ಮಣ್ಣುಗಾರಿಕೆ ನಡೆತೊಂದುಂಡು ಈ ದಂಧಿಡು ತಮಿಳುನಾಡು ಆಂಧ್ರಪ್ರದೇಶ ಕೇರಳದ ಜನಕುಲು ಸೇರೊಂದಿರು ಆತೆಯತ್ ಎತ್ತಿದ ಶಾಸಕರು ಒರಿಯನ ಸಂಬಂಧದಕ್ಲಿಗೆ ಈ ಅಕ್ರಮಡು ಉಲ್ಲೇರೆಂದು ಆರು ದೂರಿಯರು ಜಿಲ್ಲೆದ ಗಂಜಿಮಟ್ಟು ಪರ್ಮಿಟ್ ದೆತ್ತುಂದು ಬೇತೆ ಕಡಿಟ್ಟು ಗಣಿಗಾರಿಕೆ ಮಲ್ತೊಂದುಲ್ಲೇರು ಗಣಿಗಾರಿಕೆ ನಡಪುನ ಜಾಕೆಡ್ ಇನ್ಫೋಸಿಸ್ ಕಂಪನಿಲಾ ಉಂಡು ಈ ದುಂಬು ಈ ಜಾಕಿಗ್ ಕುಡ್ಲದ ಎಸಿ ರೈಡ್ ಮಲ್ತದಿತ್ತಿರು ಅರೆನಿ ಇತ್ತೆ ಬೇತೆ ಕಡೆಕ್ ವರ್ಗ ಮಲ್ತದಡ್ ಈ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆದ ಮಿತ್ತು ತುರ್ತು ಕ್ರಮ ದೆತನೊಡೊಂದು ರಮಾನಾಥ್ ರೈ ಒತ್ತಾಯ ಮಲ್ತಿರು. ಬಡಗುಳಿಪಾಡಿಯಲ್ಲಿ ಬಡಗ ಎಡಪದ ಗ್ರಾಮ ಬಡಗ ಎಡಪದ ಗ್ರಾಮದಲ್ಲಿ ಕೆಂಪು ಕಲ್ಲಿನ ಕೋರೆ ಇದೆ. ಅದರ ಪರ್ಮಿಟ್ ಅನ್ನು ಇಟ್ಕೊಂಡು ಮುಡುಪಿನಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಅದು ಹಾಲಿ ಶಾಸಕೊಬ್ಬರ ಕುಟುಂಬದವರ ಹೆಸರಿನಲ್ಲಿ. ಇದು ಮಾತ್ರ ನನಗೆ ಮಾಹಿತಿ ಇದೆ. ಉಳಿದ ಮಾಹಿತಿಗಳನ್ನು ನಾನು ತಮ್ಮ ಮೂಲಕ ಸರ್ಕಾರವನ್ನು ಕೇಳಿಕೊಳ್ತಾ ಇದ್ದೇನೆ. ಅದಕ್ಕೆ ಏನು ಜಿಲ್ಲಾಧಿಕಾರಿ ಸಮಿತಿ ಮಾಡಿದ್ದಾರೆ, ಹೌದು. ಸರ್ಕಾರ ಇದಕ್ಕೆ ಇದು 4 ರಾಜ್ಯಗಳ ದಂಧೆಕೋರರು ಭಾಗಿಯಾಗಿದ್ದಾರೆ. 4 ರಾಜ್ಯಗಳ ದಂಧೆಕೋರರು. ಅದರಲ್ಲಿ ತಮಿಳುನಾಡು ಇದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ, ಕರ್ನಾಟಕ ಇದೆ. ಆದ್ದರಿಂದ ಇದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿ ಆಗಬೇಕು. ಅದನ್ನು ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದಕ್ಕೆ ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಸೇರಿದ ಬಂಟ್ವಾಳ ತಾಲೂಕು 4 ಕ್ಷೇತ್ರಗಳನ್ನು ತಿರ್ಗಾಟ ತಾಣದ ಪಟ್ಟಿಗೆ ಸೇರಿಸಾದನಂದ ಶಾಸಕರ ರಾಜೇಶ್ ನಾಯಕ್ ಪಂತಿರ ರಡ್ಡದಿನೊಡ್ದುಂಬು ಬರೆಗೋಡೆ ಮಗರ್ನ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋದು ಶಾಸಕರ ಅಲ್ತ ಸ್ಥಿತಿಗತಿ ಪಿಂದೊಂಡಿರ. ಬುಡಂದಿ ಬತ್ತಿನ ಬಾರಿ ವರ್ಷುಡ್ತಾವರ ಕಾರಿಂಜದ ಕಾರಿಂಜೇಶ್ವರ ದೇವಸ್ಥಾನಡು ಬರೆಗೋಡೆ ಮಗುರ್ದಿತ್ತನಿಗೆ ತೂಯರ ಪೋಯಿನ ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಉಳಿಪಾಡಿ ಗೊತ್ತು ಅಲ್ಪದ ಸ್ಥಿತಿಗತಿನ ಪಿಂದೊಂಡಿರು. ಈ ಪೊರ್ತುಡು ಶಾಸಕರು ಪಾತಿರ್ದು ಎಡೇನ ತೆರಿನಕ್ಲಿನ ಮಾರ್ಗ ವರ್ಷೊಡ್ದು ಬರಿ ಗೋಡಿನೇ ಕೂಡ ಕಟ್ಟಾವುಂಡು ತಾಲೂಕುದ ಕಾರಿಂಜ ಸೇರಿದು 4 ದೇವಸ್ಥಾನಲಿನ ತಿರ್ಗಾಟ ತಾಣುಲಾದ ಗುರ್ತು ಮಲ್ತದು. ಕಾರಿಂಜ ದೇವಸ್ಥಾನ ನರಾತ್ ಅಭಿವೃದ್ಧಿ ಆಯರ ಉಂಡೊಂದು ಆರ ಬಂಡೇರು. ಅಕ್ರಮ ಗಣಿಗಾರಿಕೆ ಸರ್ಕಾರಿ ಜಾಕೆಡ್ ನಡತೊಂದುಂಡು ಅಂಚಾದು ಬರೆಗೋಡೆ ಅದರ್ದು ಮಗರ್ದನೆಂದು ಊರ್ದಕುಲು ಶಾಸಕರಡ ದೂರು ಕೊರಿಯರು. ಅಭಿಪ್ರಾಯ ತಿರುಪಾಯಿನ ಶಾಸಕರು ರಾಜೇಶ್ ನಾಯಕ್ ಪಾತಿರ್ದು ಕಂದಾಯ ಇಲಾಖೆ ಬೊಕ್ಕ ಗಣಿ ಭೂವಿಜ್ಞಾನ ಇಲಾಖೆದ ಅಧಿಕಾರಿಲೇನು ಒಟ್ಟುಗೂ ಸಭೆ ನಡಪಾದು ಬರ್ಪುನಂಚಿತನ 15 ದಿನದ ಉಲಾಯಿ ಸರಿಯಾಯಿನ ಕ್ರಮ ದೆತನೋಡು ಒವ್ವೆ ಅಕ್ರಮಳಿಗೆ ಅವಕಾಶ ಕೊರ್ಪುಚಿಂದು ಪಂಡಿರು. ನಮ್ಮ ಜಿಲ್ಲೆಯಲ್ಲಿ 1500 ಅಡಿ ಎತ್ತರದ ಒಂದು ಗುಡ್ಡ ಪ್ರದೇಶದಲ್ಲಿ ಈ ಭವ್ಯವಾದ ಒಂದು ಪ್ರವಾಸಿ ತಾಣನೂ ಹೌದು. ಇದನ್ನು ಒಂದು ಪ್ರವಾಸಿ ತಾಣವಾಗಿ ಮುಂದಿನ ದಿನಗಳಲ್ಲಿ ಗುರುತಿಸಿ ಇದಕ್ಕೆ ಬೇಕಾದ ಕೆಲಸ ಮಾಡಬೇಕು ಅಂತ ನಾವು ಗುರುತಿಸಿ ಮೊನ್ನೆ 3 ದೇವಸ್ಥಾನ ಕೊಟ್ಟಿದ್ದೇವೆ. ನಾವೇ ಬಂದ ಮೇಲೆ ಕೊಟ್ಟದ್ದು ಈ 3 ದೇವಸ್ಥಾನಗಳನ್ನು. ಇದರ ಮೊದಲು ಕೊಟ್ಟಿರಲಿಲ್ಲ. ಒಂದೇ ಒಂದು ದೇವಸ್ಥಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿ ಬಗ್ಗೆ ಹೆಸರು ಕೊಟ್ಟಿರಲಿಲ್ಲ. ನಾವು ಪೊಳಲಿ ರಾಜರಾಜೇಶ್ವರಿ, ಇದು ಮತ್ತು ನರಾರಿ ಪರ್ವತ 4 ನಾವು ಹೆಸರು ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಇಳಂತಿಲ ಗ್ರಾಮದ ಕಡಪದ ಬಾಕಿಲಿಡು ಮೇಯರೆ ಬುಡ್ತಿನ ಏಡಲಿನ ಕಂಡದಿನ ಕೇಸಿಡು ಮೂವೇರೇನು ಉಬಾರ್ದ ಪೊಲೀಸರು ಕಾರ್ಯಾಚರಣೆ ನಡೆಪತ್ತಿದರ ಏಡಲಿನ ಸಾಗಾವೊಂದಿತ್ತಿನ ಡಸ್ಟರ್ ಕಾರನ್ನು ಸ್ವಾಧೀನಗುದೆ ತೊಂದಿರ. ಮೇಯರೆ ಬುಡ್ತಿನ 7 ಕಂಡದಿನ ಕೇಸಿಗೆ ಸಂಬಂಧಪಟ್ಟದು ಸೀನನ್, ನಿಜಾಮುದ್ದೀನ್ ಬೊಕ್ಕ ರಿಯಾಜ್ ಜಿಂಜಾ ಮೂವೇರು ಆರೋಪಿಗಳನ್ನು ಉಬಾರ್ ಪೊಲೀಸರು ಪತ್ತದಿರು. ಬೆಳ್ತಂಗಡಿ ತಾಲೂಕುದ ಇಳಂತಿಲ ಗ್ರಾಮದ ಕಡಪದ ಬಾಕಿಲ್ಡು ಉಮರ್ ಫಾರೂಕ್ ಸಾಂಕೊಂದಿತ್ತಿನ 2 ಮೇಯರೆ ಬುಡ್ದಿತ್ತಿನಲ್ಪಡ್ದು ಕಂಡದಿತ್ತಿರು. ಈ ಬಗೆಟ್ಟು ಫಾರೂಕ್ ದೂರು ಕೊಡ್ತಿತ್ತಿರು. ಉಬಾರ್ದ ಕುಪ್ಪೆಟ್ಟಿ ಕೈತಳ್ ಡಸ್ಟರ್ ಕಾರ್ಡ್ 7 ಸಾಗಾವನಾ ಪ್ರಯತ್ನಡು ಆರೋಪಿಲು ಒಪ್ಪುನಗ ಪೊಲೀಸರು ಕಾರ್ಯಾಚರಣೆ ನಡಪಾದು ಆರೋಪಿಲಿನ ಬಂಧನ ಮಲ್ತಿದ್ರು. ಡಸ್ಟರ್ ಕಾರ್ಡ್ ಸ್ವಾಧೀನಗೊದ್ದೆ ತೊಂದಿರು ಉಬಾರ್ ಪೊಲೀಸ್ ಸ್ಟೇಷನ್ ಕೇಸು ಮಾಡ್ತಿರು. ಒಡಿಪು ಜಿಲ್ಲೆ ಹಿಪ್ರಿಡು ಬಾರಿ ಮಲ್ಲ ಕಾಳಿಂಗೆ ಹುಚ್ಚು ಒಂಜಿ ತೋಜಿದು ಹೊರಕು ಊರ್ದಕ್ಲೇನು ಪೋಡಿಪಾದಿತ್ತನು. ಉರಗ ತಜ್ಞರಾದ ಪುನಃ ನಾಗರಾಜರಿಗೆ ತೆರಿಪಾದು ಅವಿನ ಪತ್ತಿ ನೀಡಿದ ಬೊಕ್ಕ ಸೋಮೇಶ್ವರ ಅಭಯಾರಣ್ಯಗೂ ಬಿಡ್ತೀರ.
ಒಡಿಪು ಜಿಲ್ಲೆ ಹೆಬ್ರಿಡ್ ಬಂಟರ ಭವನ ಕೈತಲ್ಲ ಇಲ್ಲಡು ಒಂಚೆಟ್ಟು ಭಾರಿ ಮಲ್ಲ ಕಾಳಿಂಗೆ ಉಚ್ಚಿ ತೋಜಿದು ಜನಕುಲು ಪೋಡಿದಿತ್ತಿರು ಕೈತಲ್ ಪಾಕ ಇಲ್ಲ ಒಪ್ಪು ನಡೆದಾವರ ಒರಡು ದೊರೆನೆ ಉಚ್ಚು ತೋದು ಭಾರಿ ಪೋಡಿಗೆ ಆತಂಡು ಉರಗ ತಜ್ಞರು ನಾಗರಾಜರಿಗೆ ಈ ಬಗೆಟ್ ಮಾಹಿತಿ ಕೊರಿಯರು ಆರು ತುರ್ತು ಜಾಕಿಗೆ ಬತ್ತದು ಕಾಳಿಂಗನ ಪತ್ಯರು ಒಚ್ಚುನು ಭಾರಿ ಜಾಗೃತಿಡು ಸೋಮೇಶ್ವರ ಅಭಯಾರಣ್ಯ ಕಾಡುಗೆ ಪುಡಿಯರು. ಹೌದು ಇವು ಮತ್ತೆ ಸರ್ಪನ್ನ ತಲೆ ಒತ್ತಿ ಹಿಡಿದು ಹಿಡುಕೆ ಆಗ ಇಷ್ಟೊತ್ತಿಗೆ ಒಂದ್ಸರಿ ಕಚ್ಚಿಲ್ಲ ಕಣ ಹಿಂಗೆ ಮಾಡ್ಲ ಕಣ ಬಡು ಬತ್ತಿಲ್ಲ ಅದು ತುಂಬಾ ಸುಸ್ತಲಿತ್ತು. ಈಗ ಓಪನ್ ಮಾಡ್ಬಿಡಿ ಗಟ್ಟಿದ್ದೀನಿ ಸಾಕ ಸಣ್ಣ ಆಯ್ತಲ್ಲ ಏನ್ ಖುಷಿ ಅಂದ್ರೆ ಸುಸ್ತ ಆಯ್ತು ತುಂಬಾ. ಇನ್ನೊಂದು ಚೂರು ತಡದ್ರೆ ಅದು ಬೆನ್ನ ತೂಕಾತಿಲ್ಲ. ಕಥಾವಿಂದ ಪ್ರಕಾಶನ ಬೊಕ್ಕ ಬ್ಯಾಂಕ್ ಆಫ್ ಫಿಲ್ಮ್ಸ್ ದ ಜೊತೆ ಸೇರಿಗೆಡು ಬದಲಾಗದವರು ಪಂಪಿನ ಕಿರುಚಿತ್ರ ಮುಹೂರ್ತ ಸಮಾರಂಭ ಇಂಚಿಪ್ಪ ಕುಡ್ಲದ ಉರುವ ಸ್ಟೋರ್ ಮಹಾಗಣಪತಿ ದೇವಲ್ಯಡು ನಡೆತನ ಸಮಾಜ ಸೇವಕರು ಅಂಚನೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ಡಾಕ್ಟರ್ ಸತೀಶ್ ಬಂಗೇರರು ಈ ಚಿತ್ರದ ನಿರ್ಮಾಪಕರಾದ ಕಾದಂಬರಿಗಾರರು ಪಿವಿ ಪ್ರದೀಪ್ ಕುಮಾರ್ ಅಂಚನೆ ಸುರೇಶ್ ಬಲ್ಮಠ ನಿರ್ದೇಶನ ಮಲ್ತದಿರ. ಬದಲಾಗದವರು ಜೀವನದಲ್ಲಿ ಬದಲಾಗುವರೆ ಪನ್ಪಿ ಕಿರುಚಿತ್ರದ ಮುಹೂರ್ತ ಇಂಚಿಪ್ಪ ಕುಡ್ಲದ ಉರುವ ಸ್ಟೋರು ಮಹಾಗಣಪತಿ ದೇವಲ್ಯಡು ಅಟ್ಟಣೆ ಆದಿತ್ತನ ಧರ್ಮದ ಶ್ರೀ ಹರಿಕೃಷ್ಣ ಪುನರೂರು ಸೇರ್ನಂಚ ಚಿತ್ರತಂಡದ ಕುಲು ಗಣಪತಿ ದೇವರಿಗೂ ತುಪ್ಪದ ದೀಪ ಅರಳಾದು ಪ್ರಾರ್ಥನೆ ಮಲ್ತಿರ. ಐದು ಬೊಕ್ಕ ಉರುವ ಸ್ಟೋರು ಮಹಾಗಣಪತಿ ದೇವಲ್ಯದ ಉಪಗುರುಕಾರ್ಯರು ಗೋಪಾಲಕೃಷ್ಣ ಕಲ್ಬಾವಿ ಮೇರು ಕ್ಯಾಮರಾಗೂ ಚಾಲನೆ ಕೊರಿಯರ. ಸಮಾಜ ಸೇವಕರು ಅಂಚನೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾಯಿನ ಡಾಕ್ಟರ್ ಸತೀಶ್ ಬಂಗೇರ ಚಿತ್ರದ ನಿರ್ಮಾಪಕರಾದುಲ್ಲೆರ. ಅಂಚನೆ ಅಂತಾರಾಷ್ಟ್ರೀಯ ಮಟ್ಟಡು ಕನ್ನಡದ ಕಂಪು ಕಾರ್ಯಕ್ರಮ ಮಲ್ತದು ಪುಗಾರ್ತೆ ಬಡೇನ ಕಾದಂಬರಿಗಾರೆ ಸಾಹಿತಿ ಪಿವಿ ಪ್ರದೀಪ್ ಕುಮಾರ್ ಈ ಚಿತ್ರಗೂ ಕತೆ ರಚನೆ ಮಲ್ದಿರ. ಅಂಚನೆ ಪಿವಿ ಪ್ರದೀಪ್ ಬೊಕ್ಕ ಸುರೇಶ್ ಬಲ್ಮಠ ನಿರ್ದೇಶನಲ ಮಲ್ದಿರ. ವಿವೇಕಾನಂದ ಕಾಮತ್ ಈ ಚಿತ್ರಗೂ ಸಂಭಾಷಣೆ ಬರುತ್ತಿರ. ಡಾಕ್ಟರ್ ಸತೀಶ್ ಬಂಗೇರ, ಸೌಜನ್ಯ ಹೆಗಡೆ, ವಿನೀತ್ ಮಳಲಿ, ಶ್ವೇತಾ, ಡಾಕ್ಟರ್ ಅಶೋಕ್ ಕುಮಾರ್, ಡಾಕ್ಟರ್ ಸುರೇಶ್ ನೆಗಳಗುಳಿ, ಪಿಂಗಾರ ಪತ್ರಿಕೆದ ರೇಮಂಡ್ ಡಿಕುನ್ನ, ಗೋಪಾಲಕೃಷ್ಣ ಕಟ್ಟತ್ತಿಲ್ಲ, ಜಯಾನಂದ ಪೇರಾಜೆ ಇಂಚ ಸುಮಾರು ಕಲಾವಿದರು ಈ ಚಿತ್ರದ ತಾರಾಗಣ್ಣುಟುಲ್ಲೆರ. ಮುಹೂರ್ತ ಸಮಾರಂಭಡು ಡಾಕ್ಟರ್ ಅಚ್ಯುತ ಕುಡುವ, ಕೃಷ್ಣಪ್ಪ ಗೌಡ, ಮಾಧವರಾವ್ ಇಂಚ ಪಾಕಜನ ಗಣ್ಯರು ಪಾಲ್ಪಡೆದಿತ್ತೆರ. ಚಿತ್ರದ ನಿರ್ಮಾಪಕರು ಚಿತ್ರತಂಡದ ಬಗ್ಗೆ ಪಾತಿರಿಯರ. ಬದಲಾಗದವರು ಕಥೆಯನ್ನು ನನಗೆ ವಿವರಿಸಿದ್ರು ಬರುವಾಗ. ಅದನ್ನು ನನಗೆ ಬಹಳ ಸಂತೋಷವಾಯಿತು. ನನ್ನ ಜೀವನದಲ್ಲಿ ಕೂಡ ಅಂಥ ಸನ್ನಿವೇಶ ಬಂದಾಗ ನನಗೆ ಕಾಣಿಸಿತು. ಅದನ್ನು ನಾವು ಕಿರುಚಿತ್ರ ಮಾಡುವಂತ ಅವರಿಗೆ ಭರವಸೆ ಕೊಟ್ಟೆ. ಅದರ ಪ್ರಕಾರ ಇಂದು ನಾವು ಅದರ ಸಹಕಾರವಾಗಿ ನಮ್ಮ ಯಾವ ಕಾರ್ಯಕ್ರಮಕ್ಕೂ ನಮಗೆ ಬೆನ್ನೆಲುಬಾಗಿ ನಿಂತವರು ಮಾಜಿ ಕಸಾಪ ಅಧ್ಯಕ್ಷರಾದ ಹರಿಕೃಷ್ಣ ಪುನರೂರು. ಇವರಿಗೆ ನಾನು ಬಹಳ ಆಭಾರಿಯಾಗಿದ್ದೇನೆ. ನಮ್ಮ ಇಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಚಿತ್ರವು ಜನಮನ್ನಣೆ ದೊರೆತು ಬಹಳ ಜನರಿಂದ ಮೆಚ್ಚುಗೆ ಪಡೆಯುವಂತಾಗಬೇಕೆಂದು ನಾನು ಈ ಮೂಲಕ